ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಶ್ರಯದಲ್ಲಿ ಕರ್ನಾಟಕ ಅಖಿಲ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ತಿಮತಸ್ಥ ಸಂಧ್ಯಾ ವಂದನೆ ಹಾಗೂ ನಿತ್ಯ ದೇವತಾರ್ಚನೆ ತರಬೇತಿ ಶಿಬಿರ ಬೆಳ್ತಂಗಡಿ ತಾಲೂಕು ವಲಯದಲ್ಲಿ ನಡೆಯಿತು. ತರಬೇತಿ ಶಿಬಿರ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿಯವರು ದೀಪ ಬೆಳಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕರಾದ ವತ್ಸಲ ನಾಗೇಶ್, ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಪ್ರಧಾನ ಕಾರ್ಯದರ್ಶಿಯಾದ ಡಿಎಸ್ ಸುಧೀಂದ್ರ, ಧಾರ್ಮಿಕ ಪರಿಷತ್ ಸದಸ್ಯರಾದ ಸೂರ್ಯನಾರಾಯಣ ಭಟ್, ಗಿರೀಶ್ ಪ್ರಕಾಶ್ ತಂತ್ರಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತ ಪರಿಷತ್ನ ಅಧ್ಯಕ್ಷರಾದ ಕೃಷ್ಣರಾಜ್ ಭಟ್ ಪಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನನಗೇನು ಅಧ್ಯಕ್ಷ ಆಗಬೇಕು ಅಂತ ಇರಲಿಲ್ಲ. MLA ಆಗಬೇಕು, MLC ಆಗಬೇಕು, ಮಂತ್ರಿ ಆಗಬೇಕು ಅಂತ ಆಸೆ. ಈಗ ಅನೇಕ ಜನ ಕಾರ್ಯಕ್ರಮ ಮಾಡಿಬಿಟ್ಟಿದ್ದೀನಿ. ಹಾಗೆ ನಾನು ಆಗಬೇಕು ಅಂತ ಯಡಿಯೂರಪ್ಪನವರು MLC ಮಾಡ್ತೀನಿ ಅಂತ ಹೇಳಿದ್ರು, ಆಗಲ್ಲ ಅಂತೇಳಿ MTB ನಾಗರಾಜ್ ಚುನಾವಣೆಯನ್ನು ನಾನೇ ಇನ್ಚಾರ್ಜ್ ಸೋತ ಮೇಲೆ ಅವ್ರಿಗೆ ಮಾಡ್ತೀನಿ, ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೊಟ್ಟರು. ಇದು ತೊಗೊಂಡ್ಮೇಲೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಮೊದಲ ಬಾರಿಗೆ ಶೃಂಗೇರಿಯ ಜಗದ್ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದು, ಅದಾದ ನಂತರ ನಾನು ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀಗಳ ದರ್ಶನ ಪಡೆದೆ. ಅದೇ ರೀತಿ ಎಲ್ಲ ಕಡೆ ದರ್ಶನ ಪಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಸ್ವಾಮೀಜಿಗಳು ಹೇಳಿದ್ದು ಒಂದೇ, ಹಿಂದುತ್ವ ಉಳಿಬೇಕು, ಹಿಂದುತ್ವ ಉಳಿಬೇಕು ಅಂದ್ರೆ ಬ್ರಾಹ್ಮಣತ್ವ ಉಳಿಬೇಕು, ಬ್ರಾಹ್ಮಣತ್ವ ಉಳಿಬೇಕಾದ್ರೆ ಹಿಂದುತ್ವ ಉಳಿಬೇಕಾದ್ರೆ ಬ್ರಾಹ್ಮಣತ್ವ ಉಳಿಬೇಕು ಅಂತ. ಹಾಗೆ ಬ್ರಾಹ್ಮಣತ್ವ ಉಳಿಯೋದಕ್ಕೆ ಏನಾದ್ರು ಒಂದು ಮಾಡು ಅಂತ ಹೇಳಿದ ಜೊತೆಲೆ ಶೃಂಗೇರಿ ಜಗದ್ಗುರುಗಳು ಹೇಳಿದ್ದೇನೋ ನನಗೆ ಅಂತ ಹೇಳಿದ್ರೆ, ನೋಡಪ್ಪ ಎಲ್ಲರನ್ನೊಂದು ಸಹಿತ ಸಾಲಿಗ್ರಾಮ ಇರುತ್ತೆ, ಅವರು ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ಯಾರನ್ನೋ ಪುರೋಹಿತನ ಕೇಳ್ತಾರೆ ಯಾಕೆ ನಮ್ಗೆ ತೊಂದರೆ ಆಗ್ತದೆ ಅಂದರೆ ಆ ಸಾಲಿಗ್ರಾಮಕ್ಕೆ ದಿನನಿತ್ಯ ನೈವೇದ್ಯ ಆಗಲ್ಲ, ಅದಕ್ಕೆ ಕಾಡ್ತಾ ಇದೆ ಅಂತ ಅದನ್ನು ತಗೊಂಡೋಗಿ ಬಿಸಾಕ್ಬಿಡ್ತಾರೆ, ಏನೋ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಪ್ರತಿ ಮನೆಯಲ್ಲೂ ಸಹಿತ ಸಂಧ್ಯಾ ವಂದನೆ ಮಾಡಬೇಕು, ಒಂದು ಪೂಜೆ ಮಾಡುವಂಥದ್ದು ಒಂದು ಮಾಡಬೇಕು ನಿಮ್ಮ ಮಂಡಳಿಯಿಂದ ಅಂತ ಹೇಳಿದ್ರು. ಆದಮೇಲೆ ಅನೇಕ ಯೋಜನೆಗಳು ತಂದಂಥ ಸಂದರ್ಭ, ನನಗೆ ಕರೋನಾ ಬಂದಾಗ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಓಡಾಡಿದ್ದೇನೆ. ಮೂಲೆ ಮೂಲೆಗಳಲ್ಲಿ ಓಡಾಟ ಮಾಡ್ತಾ 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 ಬ್ರಾಹ್ಮಣರ ಬಗ್ಗೆ ಅಧ್ಯಯನ ಮಾಡಿದ್ದೇನೆ, ಬ್ರಾಹ್ಮಣರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಇವತ್ತಿಗೂ ಸಹಿತ ನನಗೆ ಗೊತ್ತಿರೋ ಹಾಗೆ ನಾನು ಕಳೆದ 40 ವರ್ಷಗಳ ರಾಜಕೀಯ ಅನುಭವದಲ್ಲಿ ನಾನು ಬ್ರಾಹ್ಮಣ ಅಂತ ಯಾವಾಗ ಹೇಳ್ಕೊಂಡು ನಾನು ಬ್ರಾಹ್ಮಣರ ಪ್ರಾಧಿಕಾರದ ಅಧ್ಯಕ್ಷ ಆದಮೇಲೆ ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಅಲ್ಲಿವರೆಗೂ ನಾನು ರಾಷ್ಟ್ರೀಯ ಸ್ವಯಂ ಸಂಘದ ಬಂದವರು ನಾನು ಬಿಜೆಪಿಲಿ ಅನ್ಯನೇ ಜವಾಬ್ದಾರಿ ತಗೊಂಡಿದ್ದೆ. ಇವತ್ತು ಸಹಿತ ಇತರೆ ಜನಾಂಗಕ್ಕಿಂತ ಕಡು ಬಡವರು ಯಾರು ಅಂತ ಬ್ರಾಹ್ಮಣರಿದ್ದಾರೆ. ನಾನು ಕಣ್ಣಾರೆ ಬಡ ಬ್ರಾಹ್ಮಣರು ಇವತ್ತು ಇದ್ದಾರೆ. ಆದರೆ ಸ್ವಾಭಿಮಾನ ಯಾರನ್ನೂ ಕೇಳಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ. ಇಂಥ ಒಂದು ಸಮುದಾಯ ಅವರದೇ ಆದಂಥ ಪರಂಪರೆ, ಅವರದೇ ಆದಂಥ ಸಂಸ್ಕೃತಿಯನ್ನು ಇಟ್ಕೊಂಡು ಬೆಳೆದಿರ್ತಕ್ಕಂಥ, ಇವತ್ತು ಆ ಸಂಸ್ಕೃತಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬ್ರಾಹ್ಮಣರ ಪ್ರಾಧಿಕಾರದ ಮೊದಲನೇ ಹೆಜ್ಜೆ ಏನಿರಬೇಕು ಅಂತೇಳಿ ಯೋಚನೆ ಮಾಡುವಾಗ ಇದನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ. ಅದರ ಜೊತೆಯಲ್ಲೂ ಸಹಿತ ಅರ್ಚಕರಿಗೆ ತುಂಬ ತೊಂದರೆ ಆದಾಗ ನಾನು ಯಡಿಯೂರಪ್ಪನವ್ರು ಕೇಳಿದೆ, ಅಡಿಗೆ ಭಟ್ರು, ಪುರೋಹಿತರು, ಅರ್ಚಕರಿಗೆ ತುಂಬ ತೊಂದರೆ ಆಗಿದೆ ಅಂತ ಹೇಳಿದಾಗ 5,000 ರೂಪಾಯಿ ಕೊಟ್ಕೊಡು ಅಂತ ಹೇಳಿದೆ.